26ನೇ ತಾರೀಕು ಅಂದ್ರೆ ನಾವು ನಮ್ಮ ರಾಷ್ಟ್ರವನ್ನ ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಜಾರಿಗೆ ನಮ್ಮ ಸಂವಿಧಾನವನ್ನ ಜಾರಿಗೆ ತಂದಂತಹ ದಿವಸ 75ನೇ ಗಣರಾಜ್ಯೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥದ್ದು ನಾವು ಅಧಿಕೃತವಾಗಿ ಜಾರಿಗೆ ತಂದಂತಹ ದಿವಸ 26ನೇ ತಾರೀಕು. ಇದು ಅತ್ಯಂತ ಮಹತ್ವವಾದಂಥದ್ದು. ಆ ಕಾರಣದಿಂದ ನಾನು ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ, ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ನಾನು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ.